ಹೆಸರಿಗೆ ಇದೊಂದು ಸಂಸದರ ಆದರ್ಶ ಗ್ರಾಮ. ಆದರೆ ಇಲ್ಲಿನ ವಿದ್ಯುತ್ ಸಮಸ್ಯೆಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ. ಚಿಮಣಿ ದೀಪದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ದುಸ್ಥಿತಿ ಎದುರಾಗಿದೆ. ಇಷ್ಟಕ್ಕೂ ಈ ಸಮಸ್ಯೆ ಇರುವುದು ಎಲ್ಲಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸಂಸದರ ಆದರ್ಶ ಗ್ರಾಮ ಎಂಬ ಖ್ಯಾತಿ ಹೊಂದಿರುವ ಸುಳ್ಯ ತಾಲೂಕಿನ ಬಳ್ಪ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದೆ. ಅರ್ಗುಡಿ ಕುಶಾಲಪ್ಪ ಗೌಡ ಎಂಬುವರ ಮನೆಗೆ ವಿದ್ಯುತ್ ಸಂಪರ್ಕ ಇಲ್ಲದೆ ಇಂದಿಗೂ ಈ ಮನೆಯ ಮಕ್ಕಳು ಡೀಸೆಲ್ ಹಾಕಿರುವ ಚಿಮಣಿ ದೀಪದಲ್ಲೇ ವಿದ್ಯಾಭ್ಯಾಸವನ್ನು ಮಾಡುವ ದುಸ್ಥಿತಿ ಎದುರಾಗಿದೆ. ಬಳ್ಪದ ಅರ್ಗುಡಿ ಮನೆಯ ಕುಶಾಲಪ್ಪ ಗೌಡ ಹಾಗೂ ಪತ್ನಿ ಕಮಲಾ ಎಂಬುವರು ತಮ್ಮ 2 ಗಂಡು ಮಕ್ಕಳ ಜೊತೆಗೆ ವಾಸವಿದ್ದಾರೆ. ಇವರಲ್ಲಿ ಮೊದಲನೇ ಮಗ 10ನೇ ತರಗತಿಯಲ್ಲಿ ಓದುತ್ತಿದ್ದರೆ 2ನೇ ಮಗ 8ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಇವರಿಗೆ ತಿಂಗಳಿಗೆ 6 ಲೀಟರ್ ಡೀಸೆಲ್ ದೀಪ ಉರಿಸಲು ಬೇಕಾಗುತ್ತದೆ. ಇದು ಈ ಮಕ್ಕಳಿಗೆ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಡೀಸೆಲ್ ದೀಪದಿಂದ ಬರುವ ಹೊಗೆಯಿಂದಾಗಿ ಮಕ್ಕಳ ಆರೋಗ್ಯದ ಮೇಲೂ ಇದು ಪರಿಣಾಮ ಬೀರುತ್ತಿದೆ. ಈ ಮಧ್ಯೆ ಕೊರೋನಾ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ತರಗತಿ ನಡೆಯುತ್ತಿರುವಾಗ ಅದರ ಯಾವುದೇ ಸೌಲಭ್ಯಗಳು ಈ ವಿದ್ಯಾರ್ಥಿಗಳಿಗೆ ದೊರೆತಿಲ್ಲ. ನಮಗೆ ಒಂದು ವಿದ್ಯುತ್ ಸಂಪರ್ಕವಿಲ್ಲ. ನಾವು ಶಾಲೆಯಿಂದ ಬಂದು ಚಿಮಿಲಿ ದೀಪದಿಂದ ಓದಬೇಕು. ನಮಗೆ ಚಿಮಿಲಿ ದೀಪದಿಂದ ಓದಲಿಕ್ಕೆ ಕಷ್ಟ ಆಗ್ತದೆ. ನಮಗೆ ಒಂದು ವಿದ್ಯುತ್ ಸಂಪರ್ಕ ಕೊಡಬೇಕಾಗಿ ನಾನು ಕೇಳಿಕೊಳ್ತೇನೆ. ಗ್ರಾಮದಲ್ಲಿ ನಮಗೆ ಮಾತ್ರ ಒಂದು ವಿದ್ಯುತ್ ಸಂಪರ್ಕವಿಲ್ಲದು. ನಮಗೆ ಒಂದು ವಿದ್ಯುತ್ ಸಂಪರ್ಕ ಕೊಡಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಾವು ಅರ್ಜಿ ಎಲ್ಲ ಕೊಟ್ಟಿದ್ದೇವೆ. ಇದು ವಿದ್ಯುತ್ ಸಂಪರ್ಕಕ್ಕಾಗಿ ಕೊಟ್ಟ ಅರ್ಜಿಗಳು. ನಾನು ಇಷ್ಟು ಕೇಳಿಕೊಳ್ತೇನೆ, ನಮಗೆ ಆದಷ್ಟು ಬೇಗ ವಿದ್ಯುತ್ ಸಂಪರ್ಕ ಮಾಡಿಕೊಡ್ಬೇಕು. ನಮಗೆ ಜೂನಲ್ಲಿ ಪರೀಕ್ಷೆ ಇದೆ, ನಾವು ಹೇಗೆ ಓದುವುದು? ಇದಕ್ಕೆಲ್ಲ ಮೂಲ ಕಾರಣ ಸಂಸದರ ಆದರ್ಶ ಗ್ರಾಮವಾದ್ರೂ ಇವರ ಮನೆಗೆ ಒಂದು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸದೇ ಇರುವುದು. ಈ ಮಕ್ಕಳ ತಂದೆ ಕುಶಾಲಪ್ಪ ಗೌಡರು ತನ್ನ ಮಕ್ಕಳು ತನ್ನ ಹಾಗೆ ಕೂಲಿ ಕೆಲಸ ಮಾಡಿ ಜೀವನ ಮಾಡಬಾರದು ಎಂಬ ಉದ್ದೇಶದಿಂದ ಇಲಾಖೆಗಳಿಗೆ ತನ್ನ ಮನೆಯ ವಿದ್ಯುತ್ ಸಮಸ್ಯೆ ಹೇಳಿಕೊಂಡು ಸುಮಾರು 15 ಸಲ ಮನವಿ ಮಾಡಿದ್ದಾರೆ. ಆದರೂ ಫಲ ಮಾತ್ರ ಶೂನ್ಯ. ಈ ನಡುವೆ ಮೀಟರ್ ಬಂದಿದೆ ಎಂದು ಹೇಳಿ ಯಾರೋ ಒಬ್ಬ ಖತರ್ನಾಕ್ ವ್ಯಕ್ತಿ ಕುಶಾಲಪ್ಪ ಗೌಡರ ಕೈಯಿಂದ 1,200 ರೂಪಾಯಿ ಲಪಟಾಯಿಸಿದ್ದಾನಂತೆ. ಇನ್ನು ಇಲಾಖೆಗಳು ಯಾಕೆ ವಿದ್ಯುತ್ ಸಂಪರ್ಕ ನೀಡಲು ಮುಂದಾಗುತ್ತಿಲ್ಲ ಎಂಬ ಬಗ್ಗೆ ಮಾಹಿತಿ ಪಡೆದಾಗ ಇಲ್ಲಿ ಕುಶಾಲಪ್ಪ ಗೌಡರ 75 ಸೆಂಟ್ಸ್ ಜಾಗದ ಪಕ್ಕದಲ್ಲಿ ಮನೆಯ 4 ಬದಿಗಳಲ್ಲಿ ಇವರ ಭೂಮಿಯ ಅಕ್ಕಪಕ್ಕ ಇತರ ವ್ಯಕ್ತಿಗಳ ಭೂಮಿ ಇದ್ದು ಇದರಲ್ಲಿ ಅಡಿಕೆ ತೋಟ ಇದೆ. ಇವರು ತಮ್ಮ ಜಾಗದಲ್ಲಿ ವಿದ್ಯುತ್ ವೈರ್ ಎಳೆಯಲು ಅವಕಾಶ ನೀಡದೇ ಇರುವುದೇ ಈ ಸಮಸ್ಯೆಗೆ ಕಾರಣ ಎನ್ನಲಾಗಿದೆ. ಒಟ್ಟಿನಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ವಿದ್ಯಾರ್ಥಿಗಳ ಮನೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಜೊತೆಗೆ ಇವರ ಬಾಳಿಗೆ ಬೆಳಕಾಗಬೇಕಿದೆ. ಪ್ರಕಾಶ್ ಕಡಬ, ಸ್ಪಂದನ ಟಿವಿ.